ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಒಂದಂತೂ ಬಿಸಿ ಬಿಸಿ ಗೀ ರೈಸ್ ತಯಾರು. ನೆಕ್ಸ್ಟ್ ರೆಸಿಪಿ ಸ್ಪೈಸಿ ಆಂಧ್ರ ಏನು ಚಿಕನ್ ಅಂತ ಹೇಳಿದ್ರು. ಬನ್ನಿ ನೋಡೋಣ ಮೇಡಮ್. ಈಗ ಆಂಧ್ರ ಚಿಕನ್. ಸೊ ಆಂಧ್ರ ಚಿಕನ್ ಆಂಧ್ರ ಅಂತ ಹೇಳಿದ್ರೆ ಸಾಕು, ಫುಲ್ ಸ್ಪೈಸಿ ಆಗಿರುತ್ತೆ. ಆ್ಯಂಡ್ ಐ ಲವ್ ಸ್ಪೈಸಿ ಫುಡ್. ಸೊ ನೋಡೋಣ ಇದು ಹೇಗಿರುತ್ತೆ. ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನಾವು ಅದು ಐಟಮ್ ಎಲ್ಲ ಉರಿಬೇಕು ಸ್ವಲ್ಪ. ನಾವು ನಾಲ್ಕು ಐಟಮ್ ಉರಿಲಿಕ್ಕುಂಟು. ಓಕೆ. ಸ್ವಲ್ಪ ಸ್ಲೋ ಅಲ್ಲಿ ಇರಲಿ ಆಯಿತಾ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಅಂದರೆ ಎಲ್ಲ ಐಟಮ್ ಒಟ್ಟಿಗೆ ಉರಿತೇನೆ ನಾನು. ಸ್ವಲ್ಪ ಕಾಳು ಮೆಣಸು, ಮತ್ತು ಇದು ಗಸೆ ಅಂತ ಹೇಳ್ತೇವೆ. ಗಸೆ ಅಂದರೆ ಇದು 1 kg ಆದರೆ ಒಂದು 4 ಸ್ಪೂನು, ಅರ್ಧ kg ಆದರೆ ಒಂದು 2 ಸ್ಪೂನ್ ಎಲ್ಲ ಹಾಕ್ತೀವಿ. ನಾನು ಸ್ವಲ್ಪ ಕಮ್ಮಿ ಮಾಡಿ ತೆಗೆದು ಅದರಲ್ಲಿ, ಹಾಗೆ ಒಂದೇ ಸಾಕು. ಮತ್ತು ನಾವು ಬ್ಯಾಡಗಿ ಮೆಣಸು ಅಂತ ಹೇಳ್ತೇವೆ. ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಅಂದರೆ. ಮತ್ತು ಇದು ಕಾಯಿ ಮೆಣಸು ಹಾಕ್ಲಿಕ್ಕುಂಟು. ಕಾಯಿ ಮೆಣಸು ಕೂಡ 1-2 ಪೀಸ್ ಹಾಕಿ ಉರಿತೇನೆ, ಅದಕ್ಕೆ ಒಳ್ಳೆದಾಗ್ತದೆ. 2 ಹಸಿ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಅದಕ್ಕೆ. ಅಂದರೆ ಗಸೆದೊಂದು ಟೇಸ್ಟ್ ಒಂಥರ ಬೇರೆ ಟೈಪ್ ಆಗಿ. ನಾವು ಈಗ ಗಸೆ ಪಾಯಸ ಹೇಗೆ ಮಾಡ್ತೇವೆ ಹಾಕಿ. ಕೆಲವರಂತೂ ಎಲ್ಲ ಅಂದರೆ ಈ ನಾನ್ ವೆಜ್ ರೆಸಿಪೀಸ್ಗೆ ಗಸಗಸೆ ಹಾಕ್ತಾರೆ. ಹೌದು, ನಮಗೆ ಅಂದರೆ ಅದು ಮಕ್ಕಳಿಗೆ ಖುಷಿ ಆಗ್ತದೆ ಹಾಕಿದ್ರೆ. ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರ್ತದೆ. ಇನ್ನು ಅದನ್ನು ತೆಗಿಬೇಕಲ್ಲ, ಬೌಲಿಗೆ ಹಾಕ್ಬೇಕು. ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಅದಕ್ಕೆ ಸ್ವಲ್ಪ ಟೊಮೆಟೊ ಕೂಡ ಹಾಕ್ಬೇಕು. ಟೊಮೆಟೊ ಸ್ವಲ್ಪ ಅದಕ್ಕೇ ಟೊಮೆಟೊ ಹಾಕ್ಕೊಳ್ಳೋದು. ಹೌದೌದು, ಅಂದರೆ ಒಳ್ಳೇದು ಬರ್ತದೆ ಟೇಸ್ಟ್ ಎಲ್ಲ ಅದಕ್ಕೆ. ನಾವಂದರೆ ನಿಜವಾಗಿ ನಾನ್ ವೆಜ್ ಮಾಡುವಾಗ ಸ್ವಲ್ಪ ಹುಳಿ ಎಲ್ಲ ಹಾಕ್ತಾರೆ. ಅಂದರೆ ನಮ್ಮ ಈಗ ಮ್ಯಾಂಗ್ಳೂರ್ ಸ್ಟೈಲ್ ಹಾಕ್ತಾರೆ, ಕೆಲವರು ಹಾಕಲ್ಲ, ಏನೋ ಸ್ಮೆಲ್ ಬರ್ತದೆ ಹಾಗೆ ಅಂತ ಹಾಕ್ಬೇಕಂತ. ಅದಕ್ಕೆ ನಾವು ಇದನ್ನೆಲ್ಲ ಮಾಡುವಾಗ ಸ್ವಲ್ಪ ಟೊಮೆಟೊನೇ ಹಾಕೋದು. ಆ್ಯಕ್ಚುಲಿ ಈ ಹುಳಿ ಹಾಕಿದರೆ ಈ ಮೀನಿನ ಪದಾರ್ಥಕ್ಕಾದರೆ ಒಳ್ಳೇದಾಗ್ತದೆ. ಕೋಳಿಗೆ ಟೊಮೆಟೊ ಹಾಕಿದ್ರೇ ಒಳ್ಳೇದು. ಸೂಟಬಲ್. ಹೀಗೆಲ್ಲ ಗ್ರೈಂಡ್ ಮಾಡ್ಲಿಕ್ಕೆ ಇದಕ್ಕೆ ತಕ್ಕೊಳ್ಳುವ. ಸ್ವಲ್ಪ ತಣ್ಣಗಾದ ನಂತರ ಹಾಕೊಳ್ಳೋದು ಅಥವಾ ಡೈರೆಕ್ಟ್ ಗ್ರೈಂಡ್ ಮಾಡೋದು? ಡೈರೆಕ್ಟ್ ಹಾಕ್ತಾರೆ, ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿ ಆಯಿತಾ. ತಕ್ಕೊಳ್ಳುವ. ಸ್ವಲ್ಪ ಎಣ್ಣೆ. ನೆಕ್ಸ್ಟ್ ಇನ್ನು ಇದು ಚಿಕನ್ ರೆಡಿ ಮಾಡ್ತೇನೆ. ಓಕೆ, ಹಾಗಾದರೆ ಗ್ಯಾಸ್ ಆನ್ ಮಾಡ್ಕೊಳ್ಳ. ಆನ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಹೇಗಿದ್ರು ಬಾಣಲೆ ಬಿಸಿ ಇದೆ, ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ಬೋದು. ಹೌದು, ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೇನೆ. ಇದಿಷ್ಟನ್ನು ಮಾತ್ರ ಗ್ರೈಂಡ್ ಮಾಡಲಿಕ್ಕೆ? ಹೌದು, ಅದು ಸ್ವಲ್ಪ ಅಂದರೆ ಟೇಸ್ಟ್ ಬರಲಿ ಅಂತ. ಇದು ಆ್ಯಕ್ಚುಲಿ ಇದನ್ನು ಕೂಡ ರುಬ್ಲಿಕ್ಕೆ ಅಥವಾ ಒಟ್ಟಿಗೆ ರುಬ್ಲಿಕ್ಕೆ. ಅಂದರೆ ನಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾದರೆ ಅದನ್ನು ತಿನ್ನಲಿಕ್ಕೆ ಈ ಥರ ಮಾಡಿದರೆ ಸ್ವಲ್ಪ ಗ್ರೇವಿ ಸಿಗ್ತದೆ. ಇಲ್ಲದ್ರೆ ಖಾಲಿ ಇದರಲ್ಲೇ ಮಾಡಿದರೆ ಗ್ರೇವಿ ಏನು ಸಿಗಲ್ಲ, ಪೀಸ್ ಮಾತ್ರ ಸಿಗ್ತದೆ. ಇದು ಸ್ವಲ್ಪ ಟೇಸ್ಟಿ ಕೂಡ ಬರ್ತದೆ, ತಿನ್ನಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ಸೊ ಇದು ಯಾವುದ್ರ ಜೊತೆಗೆಲ್ಲ ತಿನ್ನೋದಕ್ಕೆ ಇದು ಗ್ರೇವಿಶ್ ಇರುತ್ತೆ? ಹಾಗಾದರೆ ನಾವಂದರೆ ಈ ಟೈಪ್, ಇದು ಈ ರೈಸ್ ಟೈಪಲ್ಲಿ ಬೇರೆ ಬೇರೆ ಮಾಡಿದ್ವಿ, ಅದಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ. ಅಂದರೆ ಚಪಾತಿಗೂ ಒಳ್ಳೆಯದಾಗ್ತದೆ. ನೀವು ಮತ್ತು ನಮ್ಮದೊಂದು ರೊಟ್ಟಿ ಮಾಡ್ತಾರೆ, ರೊಟ್ಟಿಗೂ ಒಳ್ಳೆಯದಾಗ್ತದೆ. ರೊಟ್ಟಿ ಮಾಡ್ತೇವೆ ನಾವು. ಕೆಲವರು ಜೋಳದ ರೊಟ್ಟಿ ತಗೊಳ್ತಾರೆ, ಈಗ ರೆಡಿಮೇಡ್ ಎಲ್ಲ ಸಿಗ್ತಾರಲ್ಲ, ಅದನ್ನೇ ಕೊಂಡೋಗಿ ಕಾಯಿಸಿ ಎಲ್ಲ ಕೊಡ್ತಾರಲ್ಲ, ಹಾಕಿ ಸ್ವಲ್ಪ ಸಾಕಿದೆ ಅದು ಅದಕ್ಕೆ. ಇದಕ್ಕೆ ತಗೊಳ್ಳೋದಾ? ಅದಕ್ಕೆ ತಗೊಳ್ಳೋದು. ಸ್ವಲ್ಪ ಎಣ್ಣೆ ಹಾಕ್ತೇನೆ, ಅದಕ್ಕೆ ಕರಿಬೇವು ಹಾಕ್ತಾ ಇದ್ದೇನೆ. ಈರುಳ್ಳಿ ಹಾಕ್ತಾ ಇದ್ದೇನೆ. ಇದು ಕೋಳಿ ಬೇಯಿಸ್ಲಿಕ್ಕೆ ಅಥವಾ ಇನ್ನು ಗ್ರೇವಿ ಅದರಲ್ಲೇ ಮಾಡ್ಕೊಂಡು? ಅಲ್ಲ, ಇದರಲ್ಲಿ ಕೋಳಿ ಬೇಯಿಸ್ತೇವೆ, ಮತ್ತು ಅದು ಗ್ರೇವಿ ಮಾಡ್ತೇವೆ. ಇದಕ್ಕೊಂದು ಇದು ಕಾಯಿ ಮೆಣಸು ಕೂಡ ಹಾಕ್ತೇನೆ. ಒಳ್ಳೆ ಆಗ್ತದೆ, ಟೇಸ್ಟ್ ಎಲ್ಲ ಬರ್ತದೆ ಒಳ್ಳೆ. ಸೊ
ಸೊ ಇದರಲ್ಲೂ ಕೂಡ ಹಸಿ ಮೆಣಸು ಉಂಟು. ಹಾಂ ಹೌದು, ಅದು ಬ್ಯಾಡಗಿ ಮೆಣಸು ಅಂತ ಇದೆ, ಇದರಲ್ಲಿ ಹಸಿ ಮೆಣಸು ಕೂಡ ಇದೆ. ಅದು ಟೇಸ್ಟ್ ಜಾಸ್ತಿ ಬರ್ತದೆ, ಅದಕ್ಕೆ ಖಾರ ಆಗ್ತದೆ. ಇದು ಸ್ವಲ್ಪ ಕಮ್ಮಿ ಉಂಟಲ್ಲ ಇದೆಲ್ಲ. ನಾವಂದ್ರೆ ಅದು ಅದಕ್ಕೆ ಅರ್ಧ ಕೆಜಿಗೆ ತಗೊಂಡು. ಸೊ ಹಾಗಾದ್ರೆ ಅದು ಫ್ರೈ ಆಗೋಷ್ಟು ಹೊತ್ತು ನಾನು ಗ್ರೈಂಡ್ ಮಾಡಿಕೊಡಿ. ಇದೊಂದು ಶುಂಠಿ ಪೀಸ್ ಕೂಡ ಹಾಕ್ಬೇಕು, ಅದಕ್ಕೆ ಹಾಕ್ಬೇಕು. ಹಾಕ್ತೇನೆ ಕೊಡಿ. ಶುಂಠಿ ಕೂಡ ಇಷ್ಟು ಶುಂಠಿ ಬೇಕಾಗ್ತದಲ್ಲ? ಹಾಂ, ಬೇಕಂದರೆ ನಮಗೀಗ ಇದರಲ್ಲೆಲ್ಲ ಅಷ್ಟು ಖಾರ ಕಮ್ಮಿ ಉಂಟಲ್ಲ, ಟೇಸ್ಟ್ ಬರ್ತದೆ. ಅಂದರೆ ಚಿಕನ್ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೆ ಟೇಸ್ಟ್ ಬರ್ತದೆ, ಸ್ವಲ್ಪ ಅಲ್ಲ. ಸೊ ನೀರೇನಾದರೂ ಹಾಕಬೇಕಾ? ನೀರು ಬೇಡ, ಆಗಿ ರುಬ್ಬಿ ಸಾಕಾ? ಸಾಕು ಸಾಕು, ಈಗ ಹಾಕೋದು ಬೇಡ. ಈಗ ಚಿಕನ್ ಹಾಕ್ತೇನೆ ನಾನು. ಸೊ ಇದು ಇಷ್ಟು ಬ್ರೌನ್ ಬರಬೇಕು. ಹೌದು, ಬ್ರೌನ್ ಬರಬೇಕು. ಬ್ರೌನ್ ಬಂದಮೇಲೆ ನಾವು ಚಿಕನ್ ಇದು ರೆಡಿ ಮಾಡಿಟ್ಟ ಚಿಕನ್ ಹಾಕ್ಬೇಕು. ಇದರಲ್ಲೂ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಈರುಳ್ಳಿ, ಹಸಿಮೆಣಸು ಮತ್ತು ಕರಿಬೇವು ಇದರೊಟ್ಟಿಗೆ. ಈಗ ಸ್ವಲ್ಪ ಇದು ಹಾಕಿದ ಮೇಲೆ ಸ್ವಲ್ಪ ಅರಿಶಿಣ ಹಾಕಬೇಕು. ಸ್ವಲ್ಪ ಅರಿಶಿಣ ಟೇಸ್ಟಿಗೆ, ಅದು ಸ್ಮೆಲ್ ಬರ್ತಾಯಿಲ್ಲ ಅದಕ್ಕೋಸ್ಕರ. ಮತ್ತು ಖಾರಕ್ಕೆ ಸ್ವಲ್ಪ ಖಾರ ಬೇಕಾದರೆ, ಬೇಡಾದರೆ ಅದರಲ್ಲೇ ಖಾರ ಇರ್ತದೆ. ಅಂದರೆ ಕೆಲವರಿಗೆಲ್ಲ ಜಾಸ್ತಿ ಖಾರ ಬೇಕಾಗ್ತದೆ, ನಾನು ಸ್ವಲ್ಪ ಹಾಕ್ಕೊಳ್ತೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಾ ಅಷ್ಟು ಉಪ್ಪು. ಸೊ ನೀವು ಎಲ್ಲಿದೆಲ್ಲ ಬೇರೆ ಬೇರೆ ಇದು ಡಿಶಸ್ ಅಂದರೆ, ಇದು ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬಳು ಆಂಧ್ರದವಳು. ನಾವು ಒಟ್ಟಿಗೆ ಇರ್ತೀವಿ, ಯಾವಾಗ ಸಂಘ ಸಂಸ್ಥೆಯಲ್ಲಿ ಒಟ್ಟಾಗ್ತಾ ಇರ್ತೇವೆ. ಮತ್ತು ಅವಳು ನನಗೆ ಹೇಳ್ತಾ ಇದ್ಲು, ನೀವು ಯಾವಾಗಲೂ ನಿಮ್ಮ ಮ್ಯಾಂಗ್ಳೂರು ಸ್ಟೈಲಲ್ಲೇ ಮಾಡೋದು, ಯಾಕೆ ನಮ್ಮ ಊರಿನ ರೆಸಿಪಿ ಕೂಡ ಟ್ರೈ ಮಾಡಿ ಅಂತ. ಅದಕ್ಕೆ ಲಾಸ್ಟಿಗೆ ನಾನು ಇದನ್ನು ಮಾಡಿದೆ. ನನಗೆ ತುಂಬ ಖುಷಿ, ಅಂದರೆ ತಿನ್ನಲಿಕ್ಕೆ ಟೇಸ್ಟ್ ಬಂತು, ಮಕ್ಕಳಿಗೆಲ್ಲ ಖುಷಿ ಆಯಿತು. ಅದಕ್ಕೋಸ್ಕರ ಇದನ್ನೇ ಮತ್ತೆ ಒಂದು ಮಾಡುವ ಅಂತ. ಇದನ್ನು ಮಿಕ್ಸ್ ಮಾಡುವ, ಮತ್ತು ಅದರಲ್ಲಿ ಅದು ಪೇಸ್ಟ್ ಹಾಕ್ಬೋದು. ಸ್ವಲ್ಪ ನೀರು ಬೇಕು, ನೋಡ್ಕೊಳ್ಳಿ. ಆಯಿತು, ಸಾಕು. ನಿಮಗೆ ಇದು ಕೆಂಪು ಕಲರ್ ಬರಬೇಕಾದ್ರೆ ಅದು ಕೆಂಪು ಕಲರ್ದಂಥ ಬ್ಯಾಡಗಿ ಮೆಣಸು ಬರ್ತದೆ, ಅದನ್ನು ಯೂಸ್ ಮಾಡಬೇಕು. ನಾವಂದರೆ ಜಾಸ್ತಿ ಬ್ಯಾಡಗಿ ಮೆಣಸು ಯೂಸ್ ಮಾಡಲ್ಲ, ಅದು ಸ್ವಲ್ಪ ಖಾರ ಕೂಡ ಜಾಸ್ತಿ ಇರ್ತದೆ. ಕಲರ್ ಬಂದರೆ ಕಲರ್ ಬರ್ತದಲ್ಲ, ಅದು ಒಳ್ಳೇದಾಗೋದಿಲ್ಲ ನಮ್ಮ ಮಕ್ಕಳಿಗೆ. ತುಂಬ ಕೆಂಪು ಬಂದರೆ ಒಳ್ಳೇದಾಗಲ್ಲ, ಅದಕ್ಕೋಸ್ಕರ ಮುಚ್ಚಳಿ ಇಟ್ಬೇಕು. ಆಗಿದೆ ನೋಡ, ಬೆಂದಿದೆ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದೆಯಾ? ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕ್ತೇವೆ. ಸ್ವಲ್ಪ ಇದು ಮಾಡ್ತಾ ಇದ್ದೇನೆ, ಲಾಸ್ಟಿಗೆ ಮಿಕ್ಸ್ ಮಾಡಿ. ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ, ಹಾಗಾಗಿ ಆಗಿದೆ ಅಂತ ಹೇಳಿಲ್ಲ. ಚಿಕ್ಕಾಗಿ ಬಂದಿದೆ. ರೆಡಿಯಾ? ಆಫ್ ಮಾಡಲಾ? ಹಾಂ, ಆಫ್ ಮಾಡಿ. ಸರ್ವ್ ಮಾಡುವ? ಆಯ್ತು, ತಗೊಳ್ಳಿ. ಬಿಸಿ ಬಿಸಿಯಾದ ಆಂಧ್ರ ಚಿಕನ್ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್. ವಾವ್, ಗೀ ರೈಸ್ನು ಒಳ್ಳೆ ಆರಾಮ ಬರ್ತಾಯಿತ್ತು, ಇದು ಕೂಡ ಒಳ್ಳೆ ಅರೋಮ್ಯಾಟಿಕ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಿಸಿ ಬಿಸಿಯಾದಂಥ ಸ್ಮೋಕಿಂಗ್ ಹಾಟ್ ಆಂಧ್ರ ಚಿಕನ್ ರೆಸಿಪಿ ತಯಾರಾಗಿದೆ. ಅರೋಮ ಸೂಪರಾಗಿ ಬರ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಆಂಧ್ರ ಚಿಕನ್ ತಯಾರಿಸುವ ವಿಧಾನ: ಮೊದಲಿಗೆ 1 ಚಮಚ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಜೀರಿಗೆ, ಕರಿಮೆಣಸು, 2 ಚಮಚ ಗಸಗಸೆ, 8 ರಿಂದ 10 ಒಣಮೆಣಸು, 2 ರಿಂದ 3 ಹಸಿಮೆಣಸು,
ಟೊಮ್ಯಾಟೊ ಹಾಕಿ ಹುರಿಯಿರಿ. ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು 6 ರಿಂದ 8 ಎಸಳು ಬೆಳ್ಳುಳ್ಳಿ, ತೆಂಗಿನ ತುರಿ ಅರ್ಧ ಕಪ್ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಶುಂಠಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಕರಿಬೇವು, ಸಣ್ಣಗೆ ಹೆಚ್ಚಿದ 2 ಈರುಳ್ಳಿ, ಹಸಿಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಕೋಳಿ ಮಾಂಸ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ರುಚಿಕರವಾದ ಆಂಧ್ರ ಚಿಕನ್. ಎಸ್ ಮೇಡಮ್, ಬಿಸಿ ಬಿಸಿಯಾದಂತ ಒಂದಂತೂ ಗೀ ರೈಸ್ ಅಂಡ್ ಆಂಧ್ರ ಸ್ಟೈಲ್ ಚಿಕನ್ ಗ್ರೇವಿ ತಯಾರಾಗಿದೆ. ಆಂಧ್ರ ಸ್ಟೈಲ್ ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇದೆ, ಫುಲ್ ಎಲ್ಲ ಏನು ಗ್ಲೇಸ್ ಇರುವಂಥ ಒಂದು, ಅದಕ್ಕೆ ಏನು ರೋಗನ್ ಅಂತ ಹೇಳ್ತಾರೆ, ಆ ರೀತಿಯಾಗಿ ಬಂದಿದೆ. ಸೊ ಟೇಸ್ಟ್ ನೋಡೋಣ. ನಾನು ಫಸ್ಟ್ ಬರೀ ಗೀ ರೈಸ್ ನೋಡೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂತ ಹೇಳಿದ್ರೆ ಗೀ ರೈಸ್ ತುಂಬ ಡಿಫ್ರೆಂಟ್ ಇದೆ. ತಗೊಳ್ಳಿ ಮೇಡಮ್, ನೀವು ಸಹ ತಗೊಳ್ಳಿ. ಸ್ವಲ್ಪ ಸ್ವೀಟಿಶ್ ಅಲ್ವಾ? ಇದು ತುಂಬ ದ್ರಾಕ್ಷಿ ಹಾಕಿರೋದ್ರಿಂದ ಸ್ವೀಟಿಶ್ ಆಗಿ ಬರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ. ನೈಸ್. ನೋಡೋಣ, ತಗೊಳ್ಳಿ. ಅದು ಒಟ್ಟಿಗೆ ಕಾಂಬಿನೇಷನ್ನಾ? ಅದು ನಾವಂದರೆ ನಿಮ್ಗೆ ಈಗ ಸ್ಟೈಲ್ ಮಾಡಿದ್ವಿ, ದ್ರಾಕ್ಷಿ ಬೀಜ ಸಪ್ರೇಟ್ ಉರಿದು ಅದನ್ನು ಸೈಡಲ್ಲಿ ಹಾಕಿಬಿಡ್ತೇನೆ ನಿಮಗೆ, ಈರುಳ್ಳಿ ಎಲ್ಲ ಫ್ರೈ ಮಾಡಿ ಬೇಕಾದರೆ. ಟೇಸ್ಟ್ ತಗೊಳ್ಳಿ, ಟೇಸ್ಟ್ ಮಾಡಿ. ಇದು ನೀವು ಹೇಳ್ಬೇಕು ಹೇಗಾಗಿದೆ ಅಂತ. ಉಪ್ಪು ಜಾಸ್ತಿ ಆಯಿತಾ? ಪರ್ಫೆಕ್ಟ್, ಉಪ್ಪೆಲ್ಲ ಪರ್ಫೆಕ್ಟಾಗಿದೆ. ಇನ್ನೂ ಸ್ಪೈಸಿ ಬೇಕಿದ್ದವರು ಇನ್ನೂ ಹಾಕ್ಕೊಳ್ಬೋದು ಅಲ್ವಾ? ಸೊ ನಾನು ಇನ್ನೂ ಆಂಧ್ರ ಅಂದರೆ ಇನ್ನೂ ಸ್ವಲ್ಪ ಸ್ಪೈಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ನಾನಾದರೆ ಇನ್ನಷ್ಟು ಸ್ವಲ್ಪ ಜಾಸ್ತಿ ಹಸಿಮೆಣಸು, ಚಿಲ್ಲಿ ಎಲ್ಲ ಖಾರ ತುಂಬ ಖಾರ ತಿನ್ನೋಕ್ಕೆ ಕಷ್ಟ. ತುಂಬ ಚೆನ್ನಾಗಿರುತ್ತೆ, ವೆರಿ ಟೇಸ್ಟಿ. ಆ್ಯಕ್ಚುಲಿ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಚಪಾತಿ ಕೂಡ ಒಳ್ಳೆಯದಾಗಿ ಹೊಂದ್ಕೊಂಡು ಹೋಗುತ್ತೆ. ಚಪಾತಿ ಮತ್ತು ರೋಟಿ, ಒಳ್ಳೆಯದು ಜೋಳದ ರೋಟಿ ಎಲ್ಲ ಮಾಡಿದರೆ ಒಳ್ಳೆ ಟೇಸ್ಟ್. ಎಕ್ಸಾಕ್ಟ್ಲಿ, ತುಂಬ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. 2 ರೆಸಿಪಿ ಕೂಡ ಆಸಮ್, ಸೂಪರ್. ಥ್ಯಾಂಕ್ ಯು. ಸೊ ಫಸ್ಟ್ ಟೈಮ್ ನಮ್ಮ ಕಿಚನ್ಗೆ ಬಂದಿದ್ದೀರಿ, ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು, ಯಾಕಂದರೆ ನಮಗೊಂದು ಅವಕಾಶ ಮಾಡಿಕೊಟ್ಟಿರಲ್ಲ, ಅದಕ್ಕೆ ನಿಮಗೆ ಮೊದಲಾಗಿ ಧನ್ಯವಾದ ಅರ್ಪಿಸ್ತೇನೆ. ಅಂದರೆ ಬೇರೆ ಕಡೆ ಎಲ್ಲ ಸಕ್ರಿಯವಾಗಿದ್ದೇನೆ, ಅಂದರೆ ಅಡಿಗೆ ಒಳ್ಳೆ ಮನೆಯಲ್ಲೆಲ್ಲ ಯಾವ್ಯಾವ ರೆಸಿಪಿ ಮಾಡ್ತಾನೆ ಅಲ್ಲ, ಮಕ್ಕಳು ಹೇಳ್ತಾರೆ ಯಾವಾಗಲೂ, ಮತ್ತು ನಮ್ಮ ನೇಬರೆಲ್ಲ ಹೇಳ್ತಾರೆ, ನೀವು ಎಲ್ಲ ತಿಂಡಿ ಎಲ್ಲ ಕರೀತೀರಲ್ಲ, ಹೋಟೆಲ್ ಹಾಕ್ಬೇಕಂತ ಹೇಳಿ ಗಮ್ಮತ್ತು ಮಾಡ್ತಿರ್ಬೇಕು. ಖಂಡಿತವಾಗ್ಲೂ ನೀವು ಹೋಟೆಲ್ ಅಂತೂ ಹಾಕ್ಬೋದು, ಯಾಕೆಂತ ಹೇಳಿದ್ರೆ ಒಳ್ಳೆ ಕೈ ರುಚಿ ಇದೆ. ಮತ್ತು ನಾವು ನಮ್ಮ ಅಂದರೆ ಮಕ್ಕಳಿಗೆ ಅಜ್ಜಿ ಅವರಿಗೆ ಫ್ಯಾಮಿಲಿಗೆಲ್ಲ ಮಾಡಿಕೊಡೋದು. ಟ್ರೈ ಮಾಡಿ ನೋಡಿ, ಅದೊಂದು ಕೂಡ ಕೈ ಒಂದು ಅಜ್ಜಿ ಅಮ್ಮನ ರುಚಿ, ಕೈ ಟೇಸ್ಟ್ ಭಾರಿ ಒಳ್ಳೆಯದು, ಅವರಿಂದ ನಮಗೆ ಬಂದ ಅದೊಂದು ಉಳಿತಾರೆ ಅಂತ ಹೇಳ್ಬೋದು. ಓಕೆ, ಸೂಪರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅಡುಗೆಯನ್ನು ನಮ್ಗೆ ಹೇಳ್ಕೊಟ್ಟಿದ್ದೀರಿ. 2 ಸೂಪರ್ ಆಗಿರುವಂಥ ರೆಸಿಪಿ ಹೇಳ್ಕೊಟ್ಟೋದಕ್ಕೆ ಸಂತೋಷ ಎಸ್ಎಲ್ಸಿ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಓಕೆ. ಹಾಗೆಯೇ ನಿಮ್ಮ ಅಡುಗೆ ಇನ್ನಷ್ಟು ಸುಲಭವಾಗಲಿ, ಮನೆಯವ್ರನ್ನ ನೋಡ್ಕೊಳ್ಳುವಾಗ ನಿಮಗೆ ಪುರ್ಸೊತ್ತು ಸಿಗದೆ ಇರುವಾಗ ಝಟ್ಪಟ್ಟಾಗಿ ಅಡುಗೆ ಮಾಡೋದಕ್ಕೆ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಮಧ್ಯಾಹ್ನದ ಊಟಕ್ಕಂತೂ ಸೂಪರ್ ಆಗಿರುವಂತಹ ಗೀ ರೈಸ್ ಹಾಗೂ ಆಂಧ್ರ ಸ್ಟೈಲ್ ಚಿಕನ್ ಗ್ರೇವಿ ಆಸಮ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.